ಸೋಮೇಶ್ವರ ಪುರಸಭಾ ವ್ಯಾಪ್ತಿದ ಸೋಮೇಶ್ವರ ಬೀಚ್ ಪರಿಸರದ ಮೋಹನ್ರನ ಇಲ್ಲು ಕಡಲ್ ಕೊರತರದಾತ್ರ ಕಡಲ್ ಪಾಲಾತಂಡು ಶಾಸಕರ ಯುಟಿ ಖಾದರ್ನ ನಿರ್ದೇಶನದಲ್ಲಕ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸಂತೋಷ್ ಕುಮಾರ್ ಶೆಟ್ಟಿ ಅಸೇಗೋಳಿಯರ್ನ ನೇತೃತ್ವದ ಶುಕ್ರವಾರ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ತಂಡ ಇಡೆಗೂ ಭೇಟಿ ಕೊರಿಯರು. నేను విషయం బాధ్యత నేను బాధ్యత మాత్రం చేసి బాధ్యత ఇంక బాధ్యత ಇತ್ತೆಂಜಿನ ಉಂಟ ಯಾಂಗ್ ಸೋಮೇಶ್ವರ ಟೆಂಪಲ್ ಪಕ್ಕ ನಮ್ಮ ಎಂಡ್ ಮೊಟ್ಟ ಡೇಂಜರ್ ಪೊಸಿಷನ್ ಮೋಹನ್ ಸ್ಪಷ್ಟ ಒಂದೇ ಒಂದು ಇಲ್ಲಿ ಡೇಂಜರ್ ಪೊಸಿಷನ್ ಆ ಲೆಕ್ಕಡೆ ಆ ಇಲ್ಲಿ ಇಮಿಡಿಯೇಟ್ಲಿ ಸರ್ಕಾರ ಈ ಕಾರಣದ ಕೊಡು ಆ ಪಕ್ಷ ಕೊಡು ಬರಲಿ మరి ఉంచారు కష్టం ఆయన ఆయన ఎట్లా సರಿ ఎమ్మెల్యేల ಬಂದು ಈ ಸೋಮೇಶ್ವರ ಟೆಂಪಲ್ ಪಕ್ಕ ಕೇರಳ ಬಾರ್ಡರ್ ಮೊತ್ತ ಒಂದು ಡೇಂಜರ್ ಪೊಸಿಷನ್ ಯಾರು ಮೂಳೆ ಬಿಟ್ಟು ಬಲಕ್ಕೆ ಈ ಹೊರತು ಪಾತೆರ್ನ ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ ಅಸೇಗೋಳಿ ಶಾಸಕರು ಯುಟಿ ಖಾದರ್ನ ನಿರ್ದೇಶನದಲ್ಲಕ ಮೋಹನ್ರನ ಇಲ್ಲಗೂ ಭೇಟಿ ಕೊಡ್ತಾ ಶಾಸಕರು ಮಕ್ಕಳಿಗೆ ವ್ಯವಸ್ಥೆಯನ್ನು ಮಾತ್ರ ಭರವಸೆ ಕೊಡ್ತೇರು. ಶಾಸಕರ ಕಷ್ಟದ ಕೊರತೋಳು ಏರೆಲ್ಲ ಗುರ್ತಿಜರು ಮೋಹನ್ ರೆಗ್ಲ ಸಹಕಾರ ಮಲ್ಪೂರ್ ಪಂಡ ತೆರಿಪಾಯರು. ಸೋಮೇಶ್ವರ ಗ್ರಾಮದ ನಮ್ಮ ಮೋಹನ್ ಅವರ ಈ ಒಂದು ಪ್ರದೇಶಕ್ಕೆ ನಾವು ಬಂದಿದೆ. ಸೋಮೇಶ್ವರದ ಕಡಲಿನ ಒಂದು ಒತ್ತುವರಿಯಾಗಿದೆ. ಇದು ಪಾಪ ಅವರೊಂದು ಈ ಒಂದು ಜಾಗದಲ್ಲಿ ಸುಮಾರು ಒಂದು ಅವರ ಇಡೀ ಕುಟುಂಬವೇ ಇಲ್ಲಿ ನೆಲೆಸಿಕೊಂಡು ಬಂದಿದಂಥ ಕುಟುಂಬ ಒಂದು. ಈ ಸಂದರ್ಭದಲ್ಲಿ ಭಾರಿ ಕಷ್ಟದ ಸಂದರ್ಭ. ಈ ಒಂದು ಕಡಲ್ ಕೊರತ ಅವರ ಮನೆ ಹತ್ತಿರವರೆಗೆ ಬಂದಿದೆ. ಈ ಸಂದರ್ಭದಲ್ಲಿ ನಾವು ಯುಟಿಗಾದವರಿಗೆ ನಮಗೆ ವಿಷಯದಲ್ಲಿ ನೀವೊಮ್ಮೆ ಅಲ್ಲಿ ವಿಸಿಟ್ ಮಾಡಿಕೊಂಡು ಬನ್ನಿ ಅಂತ ಸಂದರ್ಭ ನಾವು ಇವತ್ತು ಇಲ್ಲಿಗೆ ಬಂದಿದ್ದೇವೆ. ಅವರ ಈ ಕಷ್ಟವನ್ನು ನೋಡಿ ಅವರಿಗೆ ಈಗ ನಾವು ಯುಟಿಗಾದವರಿಗೆ ಅವರೊಂದು ಈ ವ್ಯವಸ್ಥೆಯನ್ನು ಮಾಡಿಕೊಂಡು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗೆ ನಾವು ನಮ್ಮ ಈ ಕಷ್ಟದ ಸಂದರ್ಭದಲ್ಲಿ ನಮ್ಮ ಯುಟಿಗಾದವರು ಈ ಒಂದು ಕ್ಷೇತ್ರದಲ್ಲಿ ಯಾರನ್ನು ಬಿಟ್ಟಿಲ್ಲ. ಇವರ ಮೋಹನನ್ನು ಸಹ ಅವರನ್ನು ರಕ್ಷಣೆ ಮಾಡುವ ಕೆಲಸ ಖಂಡಿತವಾಗಿ ಮಾಡ್ತೇನೆ. ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ನಾವು ಒಂದು ಮಾತುಕತೆ ಖಂಡಿತವಾಗಿ ನಾವು ರಕ್ಷಣೆ ಕೊಡುವ ಕೆಲಸ ಖಂಡಿತವಾಗಿ ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇವೆ. ಉಳ್ಳಾಲ ಕಾಂಗ್ರೆಸ್ ಪಕ್ಷದ ನಿಯೋಗ ತಂಕ್ಲೆ ಇಲ್ಲಗೂ ಭೇಟಿ ಕೊಡ್ತು ಶಾಸಕರು ಯುಟಿ ಖಾದರ್ನ ಮೂಲಕ ತಂಕ್ಲೆ ಇಲ್ಲನ್ನು ಸುರಕ್ಷತೆ ಮಲ್ತುಕೊಪ್ಪ ಪಂಡದು ತೆರಿಪಾದರ್ ಪಂಡದು ಶ್ರೀ ಮೋಹನ್ ತೆರಿಪಾಯರು. ಇಲ್ಲಿಗೆ ಈಗ ಎಲ್ಲ ಕಾಂಗ್ರೆಸ್ ಪಕ್ಷದಿಂದ ಎಲ್ಲರ ಅಧ್ಯಕ್ಷರು ಎಲ್ಲರೂ ಇಲ್ಲಿ ಬಂದಿದ್ದಾರೆ. ನಮಗೆ ಈ ಬಗ್ಗೆ ಈ ಸಮುದ್ರದ ನನ್ನ ಮನೆಗೆ ಅದನ್ನು ರಕ್ಷಣೆ ಮಾಡಿಕೊಡ್ತೇನೆ ಅಂತ ಅವರು ಹೇಳ್ತಾರೆ. ಅದಕ್ಕೆ ಏನು ಬೇಕಾದ ವ್ಯವಸ್ಥೆ ಎಲ್ಲ ಮಾಡಿಕೊಡ್ತೇವೆ ಅಂತ ಹೇಳ್ತಾರೆ. ಆಮೇಲೆ ಮಾನ್ಯ ಸಚಿವ ಯುಟಿ ಖಾದರ್ ಅವರು ಇಲ್ಲಿ ಬಂದು ವಿಸಿಟ್ ಮಾಡಿ ನಮ್ಮನ್ನು ಒಮ್ಮೆ ಈ ಮನೆಯನ್ನೊಂದು ಸೇಫ್ ಮಾಡುವಾಗೆ ಅವರು ನೋಡಿಕೊಳ್ಬೇಕು ಹಾಗೆ ನಾವು ಕೇಳ್ತೇವೆ. ಸೋಮೇಶ್ವರ ಗ್ರಾಮ ವಲಯ ರಡ್ಡತ ಅಧ್ಯಕ್ಷರು ಬಶೀರ್ ಕೊಡಂಗೆರೆ, ವಲಯ ಒಂಜತ ಅಧ್ಯಕ್ಷರು ಕಿಶೋರ್ ಗಟ್ಟಿ, ಕಾಂಗ್ರೆಸ್ ಮುಖಂಡರು ದೇವಣ್ಣ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲಾ ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಟಿಎಸ್ ನಾಸಿರ್,
ಸೋಮೇಶ್ವರ ಪುರಸಭೆದ ಸದಸ್ಯರು ರಮಣಿ ಇಂಚಿತ ಪ್ರಮುಖರು ಪಾಲ್ಪಡೆದಿದ್ದರು. ಈ ಹೊರತು ಸೋಮೇಶ್ವರ ಪುರಸಭಾ ಆಯುಕ್ತರು ಶ್ರೀಮತಿ ವಾಣಿ ಆಳ್ವ ಭೇಟಿ ಕೊಟ್ಟು ಪರಿಶೀಲನೆ ನಡೆಪಾಯರು.